పిలికుల నిసర్గధాముడు తోటగారిಕೆ ಇಲಾಖೆದ ಜತೆ ಸೇರಿಗೆಡು 2 ದಿನದ ಫಲವಸ್ತುಲಿನ ಉತ್ಸವ ಬೊಕ್ಕ ಪೆಲಕಾಯಿ ಮೇಳ ಶನಿವಾರ ಶುರುವಾತನ. రెండు దినದ ಫಲವಸ್ತು ಬೊಕ ಪೆಲಕಾಯಿ ಮೇಳ ಶನಿವಾರ ಪಿಲಿಕುಲ ನಿಸರ್ಗಧಾಮಡು ಶುರುವಾತನ. ಪಿಲಿಕುಲ ನಿಸರ್ಗಧಾಮ ಬೊಕ ತೋಟಗಾರಿಕೆ ಇಲಾಖೆ ಒಟ್ಟಾದ ಪೆಲಕಾಯಿ ಮೇಳ ದಿವೊಂದುಂಡು. ಊರ್ದ ಪೆಲಕಾಯಿ ಕುಕ್ಕು ಬೊಕ ಬೇತೆ ಪರಂದು ಸುತ್ತುಲಿನ ಬುಳಿಪಾವನ ಕುಲೆ ಕನ್ನತದ ಪ್ರದರ್ಶನ ಮಲ್ತದ ಮಾರಿಯರೆ ವ್ಯವಸ್ಥೆ ಮಲ್ತದಿರ. ಬೇತೆ ಬೇತೆ ಫಲವಸ್ತು ಮರ್ದದ ದೈಕುಲು ಕಸಿ ದೈಕುಲು ಬಿತ್ತು ಕಾದಿದುತ್ತೈತ ಕೈಮಗ್ಗ ವಸ್ತ್ರುಲು ಉಡುಪಿ ಸೀರೆ ಸಾವಯವ ಬಳಗದ ತೆನಸು ಬೊಕ ಕೆಲವು ನಮೂನೆದ ಸುತ್ತುಲು ಈ ಪ್ರದರ್ಶನ ಬೊಕ ಮಾರಾಟದ ಮೇಳುಡುಂಡು. ಇವತ್ತು ಡಾಕ್ಟರ್ ಶಿವರಾಮ್ ಕಾರಂತ ಪಿಲಿಕುಳ ನಿಸರ್ಗಧಾಮದಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವೂ ಹಲಸಿನ ಹಣ್ಣು, ಮಾವಿನ ಹಣ್ಣು ಹಾಗೂ ಇನ್ನಿತರ ಮನೆಯಲ್ಲಿ ಮಾಡಿದಂತಹ ವಸ್ತುಗಳ ತಿಂಡಿ ತಿನಿಸುಗಳ ಮತ್ತು ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನು ಪಿಲಿಕುಳದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಹಲಸು ಮೇಳ ಸ್ವಲ್ಪ ಸಣ್ಣ ಮಟ್ಟಿಗಿದೆ. ಕಾರಣ ಏನು ಅಂತ ಕೇಳಿದರೆ ಅದು ಹಲಸು ಸ್ವಲ್ಪ ಬರಲಿಲ್ಲ ಅಂತ ಹೇಳಿದರು. ಹಲಸಿರ್ಬೋದು, ಮಾವಿರ್ಬೋದು, ಬೇರೆ ಬೇರೆ ನಾವು ಬೆಳೆಯುವಂಥ ಏನು ಹಣ್ಣು ಹಂಪಲುಗಳಿವೆ ಅದರ ಒಂದು ಮೇಳವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಬಹುಶಃ ಒಂದು ಕಾಲದಲ್ಲಿ ಹಲಸು ತಿಂದೆ ಹಲಸಿನ ಏನು ಹಣ್ಣು ತಿಂದೆ ಜೀವನ ಸಾಗಿಸಿದಂಥ ದಿನಗಳಿದೆ ನಮ್ಮ ಬಾಲ್ಯದಲ್ಲಿ. ಅನ್ನ ಅಥವಾ ಅಕ್ಕಿ ಅಥವಾ ಕೆಲಸ ಕಮ್ಮಿದ್ದಂಥ ಅಂದಿನ ದಿನಗಳಲ್ಲಿ ಊಟಕ್ಕಾಗಿ ಬಹುಶಃ ಈ ಹಲಸಿನ ಕಾಯಿಯ ಪದಾರ್ಥವನ್ನು ಮಾಡಿಯೂ ಜೀವನ ಸಾಗಿಸ್ತಾ ಇದ್ದರು. ಹಲಸಿನ ಹಣ್ಣು ತಿಂದು ಬದುಕ್ತಿದ್ದೆವು ನಾವೆಲ್ಲ. ಪಾರಂಪರಿಕವಾಗಿ ಪ್ರಕೃತಿಯಿಂದ ಲಭ್ಯವಾಗುವಂಥ ಆಹಾರ ವಸ್ತುಗಳ ಬಗೆಗಿನ ವಿಚಾರಗಳನ್ನು ತಿಳಿದುಕೊಂಡು ಅದರ ಬಗ್ಗೆ ಜಾಗೃತಿಯನ್ನು ನಮ್ಮ ಮುಂದಿನ ಮಕ್ಕಳಲ್ಲಿ ಅರಿವು ಮಾಡಿಕೊಂಡು ಅದನ್ನು ನಮ್ಮದಾಗು ಈಗಾಗಲೇ ಅದರ ಬಗ್ಗೆ ಪ್ರಸ್ತಾವ ಆಯಿತು. ಪೆಲತ್ತರಿ ಅಂತ ಹಲಸಿನ ಬೀಜವನ್ನು ಅದನ್ನು ಅಕ್ಕಿಗೆ ಸಮಾನವಾಗಿ ಹೋಲಿಸ್ತಾ ಇದ್ದರು. ಒಂದು ಸೇಡು ಹಲಸಿನ ಹಣ್ಣನ್ನು ತಿಂದರೆ ಒಂದು ಕೊಯ್ಲು ಗದ್ದೆಯನ್ನು ಉಳಬಹುದಂತೆ, ಅಷ್ಟು ಶಕ್ತಿವರ್ಧಕ ಅದು. ಮತ್ತು ಸಂಪೂರ್ಣವಾಗಿ ದೇಹಕ್ಕೆ ಬೇಕಾದಂಥ ಪೂರ್ಣವಾದಂಥ ಧಾರಣಾ ಶಕ್ತಿಯನ್ನು ಕೊಡುವಂಥ ಒಂದು ವೈಶಿಷ್ಟ್ಯ ಹಲಸಿನ ಹಣ್ಣಿನಲ್ಲಿದೆ.